ವಿಕಲಚೇತನರಿನ ಸವಲತ್ತುಗಾದ ಡಿಸೆಂಬರ್ 7 ಬೆಳಗಾವಿ ಅಧಿವೇಶನಡ್ ಬೃಹತ್ ಪ್ರತಿಭಟನೆ ಬೊಕ್ಕ ಹಕ್ಕೊತ್ತಾಯ ಮಲ್ಪೆರೆ ವಿಕಲಚೇತನರ ವಿವಿಧೋದ್ದೇಶ ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟದಕಲು ನಿರ್ಧಾರ ಮಲ್ತುದೆರು. ವಿಕಲಚೇತನರಿಗೆ ಸರ್ಕಾರದ ಮಸ್ತ್ ಯೋಜನೆಲು ಅತ್ತಂದೆ ಸಂಬಳ ಪ್ರಯಾಣ ಭತ್ಯೆ ಬೊಕ್ಕ ಒಂಜಾತು ಸವಲತ್ತುಲೇನು ಒದಗಿಸವುಡುಂದು ಒತ್ತಾಯ ಮಲ್ತುದು ಪ್ರತಿಭಟನೆ ನಡಪೆರ ಉಂಡು ಪಂದು ಒಕ್ಕೂಟದ ಜಿಲ್ಲಾಧ್ಯಕ್ಷರು ಜಾನ್ ಬ್ಯಾಪ್ಟಿಸ್ಟ್ ಡಿಸೋಜಾ ಹೇಳಿಕೆ ಕೊಡ್ತಿರು. ಕರಿನ 17 ವರ್ಷದ ವಿಕಲಚೇತನರಿನ ಬೇಡಿಕೆಗೆ ಒವ್ವೇ ರೀತಿದ ಸ್ಪಂದನೆ ತಿಕ್ಕೊಂದಿಜ್ಜಿ ನಮಕ್ ಕೊರ್ಪಿನ ಸಂಬಳ ಜೀವನ ನಡಪೆರೆಗೆ ಯಾವೊಂದಿಜ್ಜಿ ಕುಡೊಂಜಿ ಕಡ್ಡಿಟ್ಟು ನಮ್ಮ ಹುದ್ದಿನ ಕಾಯಂ ಮಲ್ತೊಂದಿಜ್ಜಿರು. ಕಾಯಂ ಆಪಿನೆಟ MRW VRW URV ಕಾರ್ಯಕರ್ತರಿಗೆ 18,000 ಸಂಬಳ ಕೊರಡು ವಿಕಲಚೇತನರಿಗಾದ ಪ್ರತ್ಯೇಕ ನಿಗಮ ರಚನೆ ಆವುಡು ಪಂದು ಆಗ್ರಹ ಮಲ್ತೊಂಡಿರು. ಕಟ್ಟ ಕಡೆಯಲ್ಲಿ ಇರುವವರು ವಿಕಲಚೇತನರೊಂದು ಹೇಳಿದರೆ ತಪ್ಪಾಗಲಾರದು. ಇವರ ಸರ್ವಾಂಗೀಣ ಅಭಿವೃದ್ಧಿಯನ್ನು 2007ರಿಂದ MRW VRW ಹಾಗೂ URWಗಳು ಕಳೆದ 15 ವರ್ಷಗಳಿಂದ ಅವರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮ ಪಡ್ತಾ ಇದ್ದೇವೆ. ಹೀಗೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 220 ಜನ ಕಾರ್ಯಕರ್ತರು ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಹೀಗೆ ಸರ್ಕಾರದಿಂದ ಸಿಗುವಂಥ ಎಲ್ಲ ಯೋಜನೆಗಳನ್ನು ವಿಕಲಚೇತನರ ಮನೆ ಬಾಗಿಲಿಗೆ ಮುಟ್ಟಿಸುವಂತಹ ಕೆಲಸವನ್ನು ಕಳೆದ 15 ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ಆದರೆ ಇಷ್ಟರವರೆಗೆ ಬೇರೆ ಬೇರೆ ಸರ್ಕಾರಗಳು ಬಂದರೂ ಕೂಡ ನಮಗೆ ಆದಂತಹ ನಮ್ಮ ಬೇಡಿಕೆಗಳು ಇವತ್ತಿನವರೆಗೂ ಫುಲ್ಫಿಲ್ ಆಗಲಿಲ್ಲ. ಅದು ನಮ್ಮ ವೇತನದಲ್ಲಿ ಆಗಿರ್ಬೋದು ಅಥವಾ ಇತರ ಭತ್ಯೆಗಳಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಪ್ರಯಾಣ ಭತ್ಯೆ ಇರ್ಬೋದು, ಯಾವುದೇ ಇರಲಿ ಕೂಡ ನಾವು ಕಳೆದ 10 ವರ್ಷದಿಂದ ಕೂಡ ನಾವು ಬೇಡಿಕೆಯನ್ನು ವಿವಿಧ ಸರ್ಕಾರದಲ್ಲಿ ನಾವು ಬೇಡಿಕೆಯನ್ನು ಇಟ್ಟಿರ್ತೇವೆ. ಆದರೂ ಕೂಡ ಈವರೆಗೂ ಯಾವುದೇ ನಮಗೆ ಸರಿಯಾದ ರೀತಿಯಲ್ಲಿ ನಮಗೆ ಸ್ಪಂದಿಸಲಿಲ್ಲ. ಆ ಒಂದು ಉದ್ದೇಶದಿಂದ ಬರುವ 7 ತಾರೀಕಿಗೆ ಬೆಳಗಾವಿ ಅಧಿವೇಶನದಲ್ಲಿ ನಾವೆಲ್ಲ ಜಿಲ್ಲೆಯಿಂದ ಹಾಗೆ ರಾಜ್ಯ ಕಮಿಟಿಯ ನಿರ್ದೇಶನದಂತೆ ನಾವೆಲ್ಲ ರಾಜ್ಯದೊಂದಿಗೆ ನಾವು ಬೃಹತ್ತಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಬೆಳಗಾವಿಯಲ್ಲಿ. ಹಾಗಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಒಂದಾಗಿ ರಾಜ್ಯ ಒಕ್ಕೂಟದೊಂದಿಗೆ ಜೊತೆಗೂಡಿ ನಮ್ಮ ಹಕ್ಕೊತ್ತಾಯವನ್ನು ಮಾಡಲಿಕ್ಕೆ ನಾವು ನಾಳೆ ಹೊರಡ್ತಾ ಇದ್ದೇವೆ. ಹಾಗೆ ನಾವು ನಮ್ಮನ್ನು ಸರಿಪಡಿಸ್ತಾ ಇದ್ದೇವೆ. ಹಾಗೆ ನಮ್ಮ ವಿಕಲಚೇತನ ಸಮುದಾಯವನ್ನು ಕೂಡ ಅವರು ಕೂಡ ಸಮಾಜದ ಮುಖ್ಯ ವಾಹಿನಿಗೆ ಬರುವಂತೆ ನಾವು ಈವರೆಗೂ ಮಾಡಿದ್ದೇವೆ. ಮುಂದೆ ಕೂಡ ಹೆಚ್ಚಿನ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಸಾಧ್ಯ ಆಗುತ್ತದೆ ಎನ್ನುವ ಉದ್ದೇಶದಿಂದ ಸರ್ಕಾರಕ್ಕೆ ನಮ್ಮೆಲ್ಲ ಹಕ್ಕೊತ್ತಾಯವನ್ನು ನೀಡಲಿಕ್ಕಾಗಿ ನಾವು ಮುಂದೆ 7 ತಾರೀಕಿಗೆ ಬೃಹತ್ತಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಬೇಡಿಕೆ ಏನಂದರೆ ನಮ್ಮ ಬೇಡಿಕೆ ಮುಖ್ಯವಾಗಿ ನಮ್ಮ ಕಾಯಂಗೊಳಿಸಬೇಕು. ಸರ್ಕಾರದ ಅಡಿಯಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರನ್ನು ಕೂಡ ಸರ್ಕಾರದ ಅಡಿಯಲ್ಲಿ ಕಾಯಂಗೊಳಿಸಿದ್ದಲ್ಲಿ ಸಮಾಜದ ಕಟ್ಟಕಡೆಯ ಅಂದರೆ ಮೂಲೆಯಲ್ಲಿರುವಂತಹ ವಿಕಲಚೇತನರಿಗೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಲು ಸಾಧ್ಯವಾಗ್ತದೆ. ಹಾಗಾಗಿ ಅದು ಅನಂತರ ಸರ್ಕಾರದ ಏನೆಲ್ಲ ಭತ್ಯೆಗಳು ಇನ್ನಿತರ ಯಾವುದೆಲ್ಲ ಯೋಜನೆಗಳಿವೆ ಅಂದರೆ ಪರ್ಮನೆಂಟಿಗೆ ಆಗುವಂತಹ ಎಲ್ಲ ಯೋಜನೆಗಳನ್ನು ಕೂಡ ನೀಡಬೇಕು ಅಂತೇಳಿ ನಮ್ಮ ಪ್ರಥಮ ಹಂತವಾಗಿ ನಮಗೆ ಕಾಯಂಗೊಳಿಸಬೇಕಂತ ಒಂದೇ ಒಂದು ನಮ್ಮ ಹಕ್ಕೊತ್ತಾಯ ನಮ್ಮ ಬೇಡಿಕೆ ಆಗಿರ್ತದೆ. ಹೌದು ಸರ್, ಗೌರವಧನದಲ್ಲಿ ಈಗ ಸರ್ MRW ಅವರಿಗೆ 15,000, VRW ಅವರಿಗೆ ಮತ್ತು URW ಅವರಿಗೆ 9,000 ಕೊಡ್ತಾ ಇದ್ದಾರೆ. ಅಂದರೆ ನಾವು ಈ ನಮ್ಮ ಬೇಡಿಕೆ ಅಂದರೆ ವಿಕಲಚೇತನರಿಗೆ ಪ್ರತ್ಯೇಕ ನಿಗಮ ಆಗಬೇಕು ಅಂತೇಳಿ ಒಂದು ಬೇಡಿಕೆ ಸರ್. ಹೌದು ಸರ್, ಕಳೆದ 15 ವರ್ಷಗಳಿಂದ VRW MRW ಅವರು ಖಾಯಂ ಆಗುವವರೆಗೆ ಖಾಯಮಾತಿ ಬಗ್ಗೆ ನಮ್ಮ ಬೇಡಿಕೆ ಆಗಬೇಕು ಅಂತ ಒಂದು ಇದು ಸರ್. ಅದೇ ರೀತಿ ಈ ಖಾಯಮಾತಿ ಆಗುವವರೆಗೆ ನಮಗೆ ಕನಿಷ್ಠ ವೇತನ ನೀಡಬೇಕು ಅಂತೇಳಿ ಕೂಡ ನಮ್ಮ ಬೇಡಿಕೆ ಉಂಟು ಸರ್. ಕನಿಷ್ಠ ವೇತನ 18 ಸರ್. ಸುಪ್ರೀಂ ಕೋರ್ಟ್ನ ಕನಿಷ್ಠ ಕಾಯ್ದೆ ಅಂತ 18,000 ವೇತನ ಸರ್.
ಮುಖ್ಯವಾಗಿ ಈಗ ನಾವು 2007ರಿಂದ ಅವತ್ತಿನ ಕುಮಾರಸ್ವಾಮಿ ಸರ್ಕಾರ ಇರುವಾಗ ಈ ಯೋಜನೆ ಸ್ಟಾರ್ಟ್ ಮಾಡಿತ್ತು. ಆವತ್ತಿನ ಇದುವರೆಗೆ ಸುಮಾರು 15 ವರ್ಷಗಳಿಂದ ನಾವು ಕರ್ನಾಟಕದಾದ್ಯಂತ ಸುಮಾರು 6,000 ಚಿಲ್ಲರೆ ಕಾರ್ಯಕರ್ತರು ಕಾರ್ಯನಿರ್ವಹಿಸ್ತಾ ಇದ್ದೇವೆ, ಕರ್ತವ್ಯ ನಿರ್ವಹಿಸ್ತಾ. ಗ್ರಾಮ, ನಗರ ಮತ್ತು ಪಟ್ಟಣ ಇದರಲ್ಲಿ ತಾಲೂಕು ಪಂಚಾಯತಿಗಳಲ್ಲಾಗಿ ವಿದ್ಯುದ್ದೇಶ ಪುನರ್ವಸತಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ. 176 ಜನ ಇದ್ದೇವೆ. MRW ಅವರು 176 ಕೂಡಿ ಗ್ರಾಮೀಣ ಮತ್ತು ನಗರ ಇದು ಕೂಡಿ 6,000 ಚಿಲ್ಲರೆ ಎಲ್ಲ ಪಂಚಾಯತ್ಗಳಲ್ಲಿ ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ ಸರ್. VRW URW ಕೂಡಿ ಈ ನಗರ ಎಲ್ಲ ಕೂಡಿ 6,000 ಚಿಲ್ಲರೆ ಕಾರ್ಯಕರ್ತರು ಇದ್ದೇವೆ ಸರ್ ರಾಜ್ಯದಲ್ಲಿ ಸರ್, ಕರ್ನಾಟಕ ರಾಜ್ಯದಲ್ಲಿ ಸರ್. MRW ಕೂಡ ಬಂತು 176 ಜನ MRW ಸರ್. ಅಂದರೆ ನಮ್ಮ ಕರ್ತವ್ಯಗಳು ಅಂದರೆ ಅವರಿಗೆ 40% ಆದವರಿಗೆ, ಅದಕ್ಕಿಂತ ಮೇಲೆ ಇದ್ದವರಿಗೆ ಅವರಿಗೆ UDID ಮಾಡಿಸಿಕೊಡ್ತಾ ಇದ್ದೇವೆ. UDID ಅಂದರೆ ಈಗ ಸರ್ಕಾರ ಎಲ್ಲ ರೂಪದ ಯಾವುದೇ ಸವಲತ್ತು ಸಿಗಬೇಕಾದ್ರೆ ಅವರಿಗೆ UDID ಆಗಲೇಬೇಕು ಅಂತ ಕಡ್ಡಾಯ ಉಂಟು. ಸಾಧಾರಣ 90% ನಾವು ದಕ್ಷಿಣ ಕನ್ನಡದಲ್ಲಿ ಫಸ್ಟ್ ಆಗಿದ್ದೇವೆ. ಈಗ ಮುಂದುವರಿದು ಎಲ್ಲ ಆಗಿದೆ. ಒಂದು 10% ಎಲ್ಲಿಯಾದರೂ ಆಚೆ ಬಾಕಿ ಆಗಿರ್ಬೋದು. UDID ಸರ್, UDID ಅಂದರೆ ವಿಶೇಷ ಗುರುತಿನ ಚೀಟಿಂದ ಬರ್ತದೆ. ಅದು ಕೇರಳದಲ್ಲಿ ಇದು ಎಂಡೋ ಸ್ವಲ್ಪ ಉಂಟಲ್ಲ, ಅದು ಕೂಡ ಉಂಟು ನಮ್ಮ ಇದರಲ್ಲಿ. ಎಂಡೋ ಸೇರಿದಂತೆ ಅಷ್ಟು ಇದಾಗಿದೆ ನಮಗೆ 90%. ಅದು ಉಂಟು ಸರ್, ಉಂಟು ಸರ್. ಇನ್ನೂ ಕೂಡ ಮುಂದಿನ ಅಲ್ಲ ಸರ್, ನಮ್ಮ ಪಂಚಾಯತ್ಗಳಲ್ಲಿ VRW ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ಪ್ರತಿ ತಿಂಗಳ ಒಂದೊಂದು ತಾಲೂಕಲ್ಲಿ ಒಂದೊಂದು ದಿವಸದ ಕ್ಯಾಂಪ್ ಇರ್ತದೆ ಸರ್. ಸರ್ಕಾರಿ ವೈದ್ಯರು, ಡಾಕ್ಟರ್ಗಳು ಮತ್ತು ನಾವು ವಿಕಲಾಂಗಚೇತನ ಇಲಾಖೆಯವರು ಕೂಡಿ ಅದನ್ನು ಕ್ಯಾಂಪ್ ಮಾಡ್ತೇವೆ. ಈ ಕ್ಯಾಂಪ್ಗಳಲ್ಲಿ ಅವರಿಗೆ ಗುರುತಿನ ಚೀಟಿ ಕೊಡ್ತೇವೆ. ಹೌದು, ನಿಯಮ ಉಂಟು ಸರ್. ಅಂದರೆ ಸರ್ಕಾರದ